ಮೂಡುಬಿದಿರೆಯ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕಿನ ಇತರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಆಳ್ವಾಸ್ ಸಹಕಾರದೊಂದಿಗೆ ವಿದ್ಯಾಗಿರಿಯ ನುಡಿಸಿರಿಯ ವೇದಿಕೆಯಲ್ಲಿ ಮೆಗಾ ವ್ಯಾಕ್ಸಿನೇಷನ್ ಶಿಬಿರ ನಡೆದಿದ್ದು 18 ವರ್ಷ ಮೇಲ್ಪಟ್ಟ 2800 ಮಂದಿಗೆ ವ್ಯಾಕ್ಸಿನ್ ನೀಡಲಾಯಿತು. ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಶಿಬಿರವನ್ನು ಉದ್ಘಾಟಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಡಾಕ್ಟರ್ ಮೋಹನ್ ಆಳ್ವರ ನೇತೃತ್ವದಲ್ಲಿ ಈವರೆಗೆ ಸುಮಾರು 12,500 ಮಂದಿಗೆ ವ್ಯಾಕ್ಸಿನ್ ಕೊಡುವಂತಹ ಕೆಲಸ ಆಗಿದೆ. ತಾಲೂಕಿನಲ್ಲಿ ಪುರಸಭೆ ಸಹಿತ ಗ್ರಾಮ ಪಂಚಾಯತ್ಗಳನ್ನೊಳಗೊಂಡ 60,000 ವ್ಯಾಕ್ಸಿನ್ ಕೊಡುವಂತಹ ಕೆಲಸ ಆಗಿದೆ. ಕೊರೋನಾವನ್ನು ಎದುರಿಸಲು ಎಲ್ಲರೂ ಸೇರಿ ವ್ಯವಸ್ಥಿತವಾಗಿ ಸಿದ್ಧರಾಗಿದ್ದೇವೆ. ಆಳ್ವಾಸ್ನಲ್ಲಿ 15,000ದಷ್ಟು ಜನರು ಸೇರಿದ್ರೂ ನಿಯಂತ್ರಿಸಲು ಸಾಧ್ಯವಿದೆ. ಆದ್ದರಿಂದ ಇಲ್ಲಿ ಆಯೋಜಿಸಲಾಗಿದೆ. ಡಿಎಚ್ಒ ಬಳಿ ಕೇಳಿಕೊಂಡು ಮುಂದೆಯೂ ಹೆಚ್ಚಿನ ರೀತಿಯಲ್ಲಿ ವ್ಯಾಕ್ಸಿನ್ ಅನ್ನು ಪಡೆದು ಜನರಿಗೆ ನೀಡಲು ಪ್ರಯತ್ನಿಸಲಾಗುವುದೆಂದು ಹೇಳಿದರು. ಸುಮಾರು 2,500 ಜನರಿಗೆ ಇವತ್ತು, ಇದರ ಹಿಂದೆ ಒಂದು 10,000 ಜನರಿಗೆ ವ್ಯಾಕ್ಸಿನ್ ಅನ್ನು ಕೊಡುವಂಥ ಕಾರ್ಯಕ್ರಮ ಆಗಿದೆ. ಅದೇ ರೀತಿಯಲ್ಲಿ ಮೂಡುಬಿದ್ರೆ ತಾಲೂಕಲ್ಲಿ ಇಷ್ಟರ ತನಕ ಪುರಸಭಾ ವ್ಯಾಪ್ತಿ ಇರ್ಬೋದು ಹಾಗೂ ನಿಡ್ಡೋಡಿಂದ ಹಿಡಿದು ನಮ್ಮ ಶಿರ್ತಾಡಿ ನೆಲ್ಲಿಕಾರ್ನವರೆಗೆ ಸುಮಾರು 60,000ಕ್ಕಿಂತಲೂ ಹೆಚ್ಚು ವ್ಯಾಕ್ಸಿನ್ ಅನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ. ಇವತ್ತು ನಿಮ್ಮನ್ನೊಂದು ಕರೆದು ಈ ಭಾಗದ ವ್ಯಾಕ್ಸಿನೇಷನ್ನ ಬಗ್ಗೆ ಮಾಹಿತಿಗಳನ್ನು ಕೊಡಬೇಕು. ಇನ್ನೂ ತುಂಬ ಜನಕ್ಕೆ ಬೇಕಾಗಿರ್ಬೋದು. ಇನ್ನು ಬರುವ ವಾರದಲ್ಲಿ ಸಹ ಪುನಃ ನಾವು ಪ್ರಯತ್ನ ಪಟ್ಟು ಇಲ್ಲಿಗೆ ವ್ಯಾಕ್ಸಿನನ್ನು ತರುವಂಥ ಪ್ರಯತ್ನವನ್ನು ಮಾಡ್ತೇವೆ. 18+ ಇನ್ನೂ ಸಹ ತುಂಬ ಜನ ಬಾಕಿ ಇದ್ದಾರೆ. ಇವತ್ತು ಸ್ವಲ್ಪ ಬರುವಾಗ ಕೆಲವು PDOಗಳಿಂದ ಪತ್ರವನ್ನು ತರಬೇಕಿದ್ದು, ಕೆಲವರು ತರಲಿಲ್ಲ. ಅವರಿಗೆ ವ್ಯವಸ್ಥೆ ಮಾಡಬೇಕಂತ ಈಗಾಗಲೇ ಯಾವುದಾದ್ರೂ ಮಾದರಿಯಲ್ಲಿ ಮಾಡಬೇಕಂತ ಹೇಳಿದ್ದೇವೆ. ಮೂಡುಬಿದ್ರೆಯಲ್ಲಿ ನಾವು ಈ ಕೊರೋನಾವನ್ನು ಎದುರಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಂಘ ಸಂಸ್ಥೆಗಳಿರ್ಬೋದು, ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಹಾಗೆಯೇ ಆಳ್ವಾಸ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷ ಮೋಹನ್ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವ ಅವರು ಮಾತನಾಡಿ ಮೂಡುಬಿದ್ರೆ ತಾಲೂಕು ಕೊರೋನಾ ಮುಕ್ತವಾಗಬೇಕೆನ್ನುವುದು ನಮ್ಮ ಉದ್ದೇಶ. ತೋಡಾರು, ಕಲಮುಣಕೂರು, ಇರುವೈಲು ಕಡೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಮುಂದೆಯೂ ವ್ಯಾಕ್ಸಿನ್ ಅನ್ನು ಉಚಿತವಾಗಿ ನೀಡಲು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳು ನಡೆಯುತ್ತಿದೆ ಎಂದು ಹೇಳಿದರು. ಬೇರೆ ಸ್ಥಳಗಳಲ್ಲಿ ಬಹಳಷ್ಟು ಆಲೋಚನೆ ಮಾಡಿಕೊಂಡು ಬಹಳಷ್ಟು ನಮ್ಮ ಎಲ್ಲರ ಪ್ರಯತ್ನಗಳು ಆಗ್ತಾ ಇದೆ. ಗೊತ್ತುಂಟು, ಕನ್ನಡ ಭವನದಲ್ಲಿ ಪ್ರಾರಂಭದಲ್ಲಿ ಶಾಸಕರೊಂದು ಮೀಟಿಂಗನ್ನು ಕರೆದು ನಮ್ಮ ಇಡೀ ಏನೆಲ್ಲ ನಾವು ಸಾರ್ವಜನಿಕರು ಸೇರಿಕೊಂಡು ಮಾಡಬೇಕು ಎಂಬ ಒಂದು ತೀರ್ಮಾನವನ್ನು ಮಾಡಿ ಅಲ್ಲಿ ಉಚಿತವಾದಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಪಾಸಿಟಿವ್ ಆದವರನ್ನು ಅಲ್ಲಿ ನಿಲ್ಲಿಸ್ತಾ, ಆಮೇಲೆ ನಮ್ಮ ಬೆಳುವಾಯಿ ಇರ್ಬೋದು, ತೋಡಾರು ಇರ್ಬೋದು, ತೆರಿಂಜೆ ಇರ್ಬೋದು, ಇಲ್ಲಿ ಎಲ್ಲ ಕಡೆಯಲ್ಲೂ ನಮ್ಮ ಉಚಿತ ಚಿಕಿತ್ಸೆ ಕೊಡುವಂಥ ಕ್ರಮಗಳನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅದು ಬಂದಿದೆ. ಈಗ ಭಾಳ ಮುಖ್ಯವಾಗಿ ವ್ಯಾಕ್ಸಿನೇಷನ್ನು ಕೂಡ ಅವರ ನೇತೃತ್ವದಲ್ಲಿ ಅವರ ಪ್ರಯತ್ನದಿಂದ ಅತಿ ಹೆಚ್ಚು ನಮಗೆ ವ್ಯಾಕ್ಸಿನೇಷನ್ ಬಂದು, ಅದು ಕನ್ನಡ ಭವನದಲ್ಲಿರ್ಬೋದು, ಇಲ್ಲಿ ಈ ವಿದ್ಯಾಗಿರಿಯಲ್ಲಿ ಈ ನುಡಿಸಿರಿ ವೇದಿಕೆಯಲ್ಲಿರ್ಬೋದು, ಭಾಳಷ್ಟು ಪ್ರಯತ್ನಗಳಾಗಿ 12,000ಕ್ಕಿಂತ ಮೇಲೆ ಆದಂಥ ನಿಮಗೆಲ್ಲ ಗೊತ್ತು. ಅವರು ಈಗಾಗಲೇ ಹೇಳಿದರು. ಇನ್ನು ಮುಂದೆಯೂ ಈ ಪ್ರಯತ್ನಗಳು ನಡೀತವೆ. ಪುರಸಭಾ ಅಧ್ಯಕ್ಷ ಪ್ರಸಾದ್ ಕುಮಾರ್, ಸದಸ್ಯರಾದ ರಾಜೇಶ್ ನಾಯ್ಕ್, ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗರಾಜ್ ಪೂಜಾರಿ, ತೆಂಕಮಿಜಾರು ಗ್ರಾಮ ಪಂಚಾಯತ್ ಸದಸ್ಯ ಹರಿಪ್ರಸಾದ್ ಶೆಟ್ಟಿ, MCS ಬ್ಯಾಂಕ್ನ ಅಧ್ಯಕ್ಷರಾದ ಬಾಹುಬಲಿ ಪ್ರಸಾದ್, ಪುರಸಭಾ ಮುಖ್ಯಾಧಿಕಾರಿ ಇಂದು ಎಂ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಸುಶೀಲಾ ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.